ಜಾತ್ರೆ ಎಂಬುದು ಮನಸ್ಸುಗಳನ್ನು ಒಂದುಗೂಡಿಸುವ ಒಂದು ಹಬ್ಬ. ಆ ನಿಟ್ಟಿನಲ್ಲಿ ಹತ್ತೂರಿನ ಒಡೆಯನಾದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆ ಮನಸ್ಸುಗಳ ಜೊತೆ ಸಂಸ್ಥೆಗಳನ್ನು ಒಟ್ಟುಗೂಡಿಸುವ ಕೆಲಸವನ್ನ ಮಾಡಿದೆ. ಜನತೆಗೆ ಪ್ರಾಮಾಣಿಕ ವ್ಯವಹಾರದ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿದೆ ಎಂದು ಮೂಡಬಿದ್ರೆ ಕ್ಷೇತ್ರದ ಕರಿಂಕಿಯ ಶ್ರೀ ಮುಕ್ತಾನಂದ ಸ್ವಾಮೀಜಿ ಹೇಳಿದರು. ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಅಂಗವಾಗಿ ಸಭಾಭವನದ ಪ್ರಥಮ ಮಹಡಿಯಲ್ಲಿ ವಿಶೇಷ ವ್ಯವಹಾರ ಮೇಳವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿದ್ರು. ಬೆಸೆಯುವಂತಹ ಒಂದು ಸಂಬಂಧ ಜಾತ್ರೆ ಅಂತ ಹೇಳಿದ್ರೆ, ಯಾಕಂತ ಕೇಳಿದ್ರೆ ಎಷ್ಟೋ ಮನಸ್ಸುಗಳನ್ನು ಬೆಸೆಯುತ್ತೇವೆ. ಅಲ್ಲಿ ನಮ್ಮ ಸಂಬಂಧಿಕರು ಬರ್ತಾರೆ, ಮಿತ್ರರು ಬರ್ತಾರೆ, ನೆಂಟರು ಬರ್ತಾರೆ. ಆ ಜಾತ್ರೆಯ ನೆಪದಲ್ಲಿ ನಾವೆಲ್ಲ ಒಂದಾಗ್ತೇವೆ, ಒಂದು ಔತಣಕೂಟವನ್ನು ಮಾಡ್ತೇವೆ, ಒಟ್ಟಿಗೆ ಊಟ ಮಾಡುವಂತ ಒಂದು ಅವಕಾಶ ನಮ್ಗೆ ಆ ಜಾತ್ರೆಯ ಸಮಯದಲ್ಲಿ ಮಾತ್ರ ಸಿಗ್ತದೆ. ಆದ್ರಿಂದ ಪುತ್ತೂರಿನಲ್ಲಿ ಅಂತೂ ಪುತ್ತೂರಿನ ಸಿಡಿಮದ್ದು ಪ್ರದರ್ಶನ ಅಂತ ಹೇಳಿದ್ರೆ ಅದನ್ನು ನೋಡ್ಲಿಕ್ಕಂತ ತುಂಬಾ ಒಂದೇ ಬರುವುದು. ಇಲ್ಲಿ ಪುತ್ತೂರದ ಬೆಡಿ ಬಂಡ ಭಾರಿ ಒಂದು ಪ್ರಸಿದ್ಧ ಅಂತ ಲೆಕ್ಕ. ನಮ್ಗೆ ನಮ್ಮ ಮೂಡುಬಿದ್ರೆಯ ಭಾಗದಿಂದ ಕೆಲ ಮಂದಿ ಹೇಳೋದುಂಟು, ಈ ವ್ಯವಸ್ಥೆಯ ಮಧ್ಯೆ ಇಲ್ಲಿ ಮನಸ್ಸುಗಳನ್ನು ಬೆಸೆಯುವ ಜೊತೆಯಲ್ಲಿ ಒಂದಷ್ಟು ಸಂಸ್ಥೆಗಳನ್ನು ಕೂಡ ಒಟ್ಟು ಸೇರಿಸುವಂತಹ ಕೆಲಸ ನಮ್ಮ ಪುತ್ತೂರಿನಲ್ಲಿ ಆಗಿದೆ. ಯಾಕಂತ ಕೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಯಾವ ದೇವಸ್ಥಾನದಲ್ಲಿ ಕೂಡ ಆಗ್ಲಿಲ್ಲ. ಇಷ್ಟು ದೊಡ್ಡ ಸಂಸ್ಥೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದೇ ಸೂರಿನಡಿ, ನಮ್ಮ ಸಂಜೀವಣ್ಣ ಹೇಳಿದ ಹಾಗೆ ಒಂದೇ ಸೂರಿನಡಿ ಎಲ್ಲರನ್ನು ಸೇರಿಸಿ ವ್ಯವಹಾರ ಜೊತೆಯಲ್ಲಿ ಒಂದಷ್ಟು ಅನುಭವ ಇದನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಪುತ್ತೂರಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೆ ನಮ್ಮ ಸೀತಾರಾಮಣ್ಣ ಆ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ರೀತಿಯಲ್ಲಿ ಮಾಡಿದ್ದೀರಿ. ಬಹಳ ನಮಗೆ ಸಂತೋಷ ಆಗಿದೆ. ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಪುತ್ತೂರಿನ ಜಾತ್ರೆಗೆ ಬರುವ ಗ್ರಾಹಕರಿಗೆ ಒಂದೇ ಸೂರಿನಡಿ ಎಲ್ಲ ವಸ್ತುಗಳು ಸಿಗಬೇಕು ಎಂಬ ದೃಷ್ಟಿಯಿಂದ ಈ ವಿಶೇಷ ವ್ಯವಹಾರ ಮೇಳವನ್ನ ಆಯೋಜಿಸಿದೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದು ಹೇಳಿದರು. ಜಾತ್ರೋತ್ಸವ ಇಡೀ ನಾಡಿಗೆ ಸಂಭ್ರಮವನ್ನು ಕೊಡುವಂತ ಒಂದು ಹಬ್ಬ. ಆ ಹಬ್ಬದಲ್ಲಿ ಇವತ್ತು ಬಂದಂತ ಎಲ್ಲ ನಮ್ಮ ಸಾರ್ವಜನಿಕರು, ಅತಿಥಿಗಳು ಆ ಮಹಾಲಿಂಗೇಶ್ವರನ ಉತ್ಸವದಲ್ಲಿ ಭಾಗವಹಿಸುವ ಹಾಗೆ ಜಾತ್ರೆಯಲ್ಲಿ ಕೂಡ ಭಾಗವಹಿಸಬೇಕು. ಆ ಜಾತ್ರೆ ಕೂಡ ಒಂದು ವ್ಯವಸ್ಥಿತವಾಗಿ ಇರಬೇಕು. ಇವತ್ತು ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಸಿಗಬೇಕು. ಇವತ್ತಿನ ಹೊಸ ಹೊಸ ಕಾನ್ಸೆಪ್ಟ್ಗಳು, ನಾವು ಮಾಲುಗಳಿಗೆ ಹೋಗ್ತೇವೆ. ಮಾಲುಗಳಿಗೆ ಯಾಕೆ ಹೋಗ್ತೇವೆ ಅಂದ್ರೆ ಎಲ್ಲ ಒಂದೇ ಕಡೆ ಸಿಗ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಪುತ್ತೂರಿನ ಜಾತ್ರೋತ್ಸವದಲ್ಲಿ ಪುತ್ತೂರಿನ ವ್ಯವಹಾರ ಮೇಳ ಕೂಡ ಒಂದು ರೀತಿಯ ಮಾಲೆ. ಈ ಮಾಲಿಗೆ ಬಂದಾಗ ಎಲ್ಲರೂ ಎಲ್ಲವನ್ನು ಒಂದೇ ಕಡೆಯಲ್ಲಿ ಪಡೆಯುವಂತ ಸಂಗತಿ ಆಗ್ಬೋದು. ಅದರ ಒಟ್ಟಿಗೆ ಆಧುನಿಕತೆಯ ಒಂದು ಮೆರಗನ್ನು, ಸೊಗಡನ್ನು ಅದಕ್ಕೆ ಕೊಟ್ಟು ಬರುವಂತ ಯಾರು ನಮ್ಮ ಯಾತ್ರಿಕರಿದ್ದಾರೆ, ಈ ಒಂದು ಮಾಲುಗಳಿಗೆ ಗಿರಾಕಿಗಳು ಬರ್ತಾರೋ ಇವರಿಗೆ ಒಂದಷ್ಟು ಅಲ್ಲಿ ಮುದ ಕೊಡುವಂತ ಸಂಗತಿಯನ್ನು ಬಹುಶಃ ನಮ್ಮ ಈ ಒಂದು ಭವನದಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿ ಇವತ್ತು ಈ ಒಂದು ವ್ಯವಹಾರ ಮೇಳವನ್ನು ಸ್ವಾಮೀಜಿಯವರ ಆ ಒಂದು ಹಸ್ತದಲ್ಲಿ ದೀಪ ಬೆಳಗಿಸಿ ಕಾರ್ಯಕ್ರಮದ ಮೊದಲು ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಬಳಿಕ ಮಳಿಗೆಯ ಮಾಲಕರನ್ನ ಭಜನೆ, ಗೊಂಬೆ, ಕೊಂಬು ವಾದ್ಯಗಳೊಂದಿಗೆ ವ್ಯವಹಾರ ಮಳಿಗೆಗೆ ಕರೆದುಕೊಂಡು ಬರಲಾಯಿತು. ಮೇಳ ಏಪ್ರಿಲ್ 14ರಿಂದ 21ರವರೆಗೆ ವ್ಯವಹರಿಸಲಿದೆ. ಈ ಸಂದರ್ಭದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿಯಾ, ನಗರಸಭೆಯ ಅಧ್ಯಕ್ಷ ಜೀವಂದರ್ ಜೈನ್, ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಮಾಜಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನನ್ಯ ಅಚ್ಯುತ ಮೂಡೆಥಾಯ, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ಪಾಲ್ಯೊಟ್ಟು, ಕೆಎಂಎಫ್ ಉಪಾಧ್ಯಕ್ಷ ಎಸ್ ಜಯರಾಮ್ ರೈ, ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ರವೀಂದ್ರನಾಥ್ ರೈ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು.